ಸಾಕಷ್ಟು ಮಂದಿ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದಾರೆ. ಕೇಂದ್ರದ ನಾಯಕರು ಮುಖ್ಯಮಂತ್ರಿಯವರು ಈ ಬಗ್ಗೆ ಚರ್ಚೆ ನಡೆಸಿದ್ದಾರೆ. 13ನೇ ತಾರೀಕಿಗೆ ಎನ್ನುವ ಸುದ್ದಿ ಇದೆ. ಎಷ್ಟು ಜನಕ್ಕೆ ಅವಕಾಶ ಸಿಗುತ್ತದೆ ಎನ್ನುವುದು ಅಂದು ತೀರ್ಮಾನ ಆಗಲಿದೆ ಎಂದು ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅಭಿವೃದ್ಧಿ ಖಾತೆಯ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಬಂಟ್ವಾಳದ ಬಂಟರ್ ಭವನದಲ್ಲಿ ನಡೆದ ಬಿಜೆಪಿಯ ಜನಸೇವಕ ಸಮಾವೇಶದ ಬಳಿಕ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ಕರಾವಳಿಯ ಶಾಸಕರಿಗೆ ಪ್ರಾತಿನಿಧ್ಯ ಸಿಗುತ್ತದೆ ಎನ್ನುವುದು ಪ್ರಶ್ನಾರ್ಥಕವಾಗಿಯೇ ಬೆಳೆದಿದೆ. ಕಾಂಗ್ರೆಸ್ ಜೆಡಿಎಸ್ ಶಾಸಕರು ಬಾರದೇ ಇರುತ್ತಿದ್ದರೆ ಬಿಜೆಪಿ ಸರ್ಕಾರ ಬರುತ್ತಿರಲಿಲ್ಲ. ಅವರಿಗೆ ನೀಡಿರುವ ಭರವಸೆಯಂತೆ ಅವರನ್ನ ಮಂತ್ರಿ ಮಾಡಬೇಕಾಗಿದೆ. ಅವರ ಋಣ ತೀರಿಸಬೇಕಾಗಿದೆ. ಉಳಿದ ಸೀಟ್ಗಳನ್ನ ನಮ್ಮ ಶಾಸಕರಿಗೆ ಹಂಚಬೇಕಾಗಿದೆ ಎಂದರು. ಪೂರ್ಣ ಬಹುಮತವನ್ನ ರಾಜ್ಯದ ಜನ ನಮಗೆ ನೀಡುತ್ತಿದ್ರೆ ಈ ಸಮಸ್ಯೆ ಬರುತ್ತಿರಲಿಲ್ಲ. ಇರುವ 18 ಸ್ಥಾನಗಳನ್ನ ರಾಜ್ಯದಾದ್ಯಂತ ಹಂಚಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಅಂಗಾರ ಅವರಿಗೆ ಸಚಿವ ಸ್ಥಾನ ನೀಡುವ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ನಾಯಕರು ತೀರ್ಮಾನ ಕೈಗೊಳ್ಳುತ್ತಾರೆ ಎಂದು ಹೇಳಿದರು. ಕೇಂದ್ರದ ನಾಯಕರು ರಾಜ್ಯದ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಒಂದು ತರ್ತಾರೆ. ಇವತ್ತು 13ನೇ ತಾರೀಕು ಅಂತ ಸುದ್ದಿ ಇದೆ. ನೋಡ 13ನೇ ತಾರೀಕು ಏನೇನಾಗುತ್ತೆ, ಎಷ್ಟು ಜನಕ್ಕೆ ಅವಕಾಶ ಕೊಡ್ತಾರೆ, ಅದೆಲ್ಲದೂ ಕೂಡ ಅವತ್ತು ತೀರ್ಮಾನ ಆಗುತ್ತೆ. ಕರಾವಳಿಯವರಿಗೆ ಪ್ರಾತಿನಿಧ್ಯ ಅದಕ್ಕೆ ಹೇಳ್ತಿಲ್ಲ, ಇದೆಲ್ಲವೂ ಕೂಡ ಕ್ವೆಶ್ಚನ್ ಮಾರ್ಕ್. ನಾನಿಲ್ಲ ಅಂತ ಹೇಳಿದೆ, ನಾನಾಗಲೇ ಹೇಳ್ದಲ್ಲ, ನೀವು ಏನೇನು ಪ್ರಶ್ನೆಗಳು ಕೇಳ್ತಿರೋ ಅಂತ ಅಂದ್ಕೊಂಡು ಎಲ್ಲವೂ ನಾನು ಸಭೆಯಲ್ಲಿ ಭಾಷಣದಲ್ಲೇ ಹೇಳ್ಬಿಟ್ಟಿದ್ದೀನಿ. ನಮಗೆ ಪೂರ್ಣ ಬಹುಮತ ಅವತ್ತು ಸಿಕ್ಕಿದ್ದಿದ್ರೆ ಈ ಪ್ರಶ್ನೆಗಳು ಬರ್ತಿರ್ಲಿಲ್ಲ. ಪಾಪ ಕಾಂಗ್ರೆಸ್ JDS ಇಂದ ಬಂದಿಲ್ಲ ಅಂದರೆ ಈ ಸರ್ಕಾರ ಬರ್ತಿರ್ಲಿಲ್ಲ. ಅವ್ರಿಗೆ ಪ್ರಾಮಿಸ್ ಮಾಡಿದ್ದಕ್ಕೋಸ್ಕರ ಅವ್ರು ಬಂದಿದ್ದಾರೆ. ಅವ್ರು ಮಂತ್ರಿ ಮಾಡಲೇಬೇಕು, ಋಣ ತೀರಿಸ್ತಾ ಇದ್ದೀವಿ. ಉಳಿದಂಥ ಸೀಟ್ಗಳನ್ನು ನಮ್ಮ ಉಳಿದಂಥ ಶಾಸಕರುಗಳು ಹಂಚ್ಕೋತಾ ಇದ್ದೀವಿ. ನೋಡೋಣ ಯಾರಿಗಾಗುತ್ತೆ. 5-6 ಸಲ ಶಾಸಕರಾದವರು ಈ ಜಿಲ್ಲೆಯಲ್ಲಿದ್ದಾರೆ. ಅವ್ರಿಗೆ ಏನಾದ್ರು ಪ್ರಾತಿನಿಧ್ಯ ಸಿಗ್ಬೋದು? ನಾನು ಅದಕ್ಕೆ ಹೇಳಿದ್ನಲ್ಲ, ಇದು ಪೂರ್ಣ ಬಹುಮತವನ್ನು ರಾಜ್ಯ ಜನ ನಮಗೆ ಕೊಟ್ಟು ಬಿಟ್ಟಿದ್ದಿದ್ರೆ ನೀವು ಆಡಳಿತ ಮಾಡಿ ಅಂತಾರೆ. ಬಹುಮತ ಕೊಟ್ಟಿಲ್ಲ. ಇರೋದು 17 ಸೀಟಲ್ಲಿ ಎಲ್ಲ ಇಡೀ ರಾಜ್ಯಕ್ಕೆ ಹಂಚ್ಕೋತಾ ಇದ್ದೀವಿ. ನೋಡೋಣ. ಈಗ ವಿಶೇಷವಾಗಿ ನೀವು ದಕ್ಷಿಣ ಕನ್ನಡದ ಅಂಗಾರ ಬಗ್ಗೆ ಕೇಳ್ತಾ ಇದ್ದೀರಾ, ಭಾಳ ಸರಿ ಗೆದ್ದಿದ್ದಾರೆ. ಸುನೀಲ್ ಕುಮಾರ್ ಬಗ್ಗೆ ಕೇಳ್ತಿದ್ದಾರೆ. ನಿಜಕ್ಕೂ ಕೂಡ ನಾನು ಇಲ್ಲ ಅಂದಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ನಾಯಕರು ತೀರ್ಮಾನ ತಗೋತಾರೆ.